ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರ್ಯಾಪಿಡ್ ಆರ್ಟಿಪಿಸಿಆರ್ ಉಪಕರಣ ಅಳವಡಿಕೆ ಮಾಡಲಾಗಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ ಮಂಗಳೂರು ಯುಎಇ ನಡುವೆ ವಿಮಾನಯಾನ ಆರಂಭಗೊಳ್ಳಲಿದೆ ಎಂದು ವಿಮಾನ ನಿಲ್ದಾಣದ ಅಧಿಕಾರಿಗಳು ತಿಳಿಸಿದ್ದಾರೆ. ಯುಎಇ ನಾಗರಿಕ ವಿಮಾನಯಾನ ಪ್ರಾಧಿಕಾರವು ಮಂಗಳೂರಿನಿಂದ ವಿಮಾನಗಳ ಹಾರಾಟಕ್ಕೆ ಅನುಮತಿ ನೀಡಿದ ತಕ್ಷಣ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ರ್ಯಾಪಿಡ್ ಆರ್ಟಿಪಿಸಿಆರ್ ಉಪಕರಣ ಅಳವಡಿಕೆ ಮಾಡುವ ಪ್ರಕ್ರಿಯೆ ಆರಂಭಿಸಲಾಗಿತ್ತು. ಇಂದಿನಿಂದ ರ್ಯಾಪಿಡ್ ಆರ್ಟಿಪಿಸಿಆರ್ ವ್ಯವಸ್ಥೆ ಕೂಡ ಅಧಿಕೃತವಾಗಿ ಪ್ರಾರಂಭವಾಗಲಿದೆ. ಇದೀಗ ಉಪಕರಣ ಅಳವಡಿಸುವ ಮೂಲಕ ಅನಿವಾಸಿ ಕನ್ನಡಿಗರಿಗೆ ಆಗ್ತಾ ಇದ್ದ ಸಮಸ್ಯೆಗೆ ಪರಿಹಾರವಾದಂತಾಗಿದೆ. ಈಗಾಗಲೇ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಬುಕಿಂಗ್ ಆರಂಭವಾಗಿದ್ದು ಅನಿವಾಸಿ ಕನ್ನಡಿಗರು ಪ್ರಯಾಣಕ್ಕೆ ಉತ್ಸುಕರಾಗಿದ್ದಾರೆ. ಮಂಗಳೂರು ಜನತೆಯ ಬಹಳಷ್ಟು ಒತ್ತಾಯದ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಮಂಗಳೂರು ಏರ್ಪೋರ್ಟ್ನಲ್ಲಿ ಆರ್ಟಿಪಿಸಿಆರ್ ವ್ಯವಸ್ಥೆಯನ್ನು ಆರಂಭಿಸಿದ್ರು. ಇದೀಗ ಈ ವ್ಯವಸ್ಥೆ ದೂರದ ಯುಎಇಗೆ ಕೆಲಸಕ್ಕೆ ಹೋಗುವ ನಾಗರಿಕರಿಗೆ ವರದಾನವಾದಂತಾಗಿದೆ. ಆಗಸ್ಟ್ 18ರಂದು ಮೊದಲ ವಿಮಾನವು ಮಂಗಳೂರಿನಿಂದ ಹೊರಟು ತಿರುವನಂತಪುರ ಮೂಲಕ ದುಬೈಗೆ ತೆರಳಲಿದೆ. ಆಗಸ್ಟ್ 19ರಂದು ಮಂಗಳೂರಿನಿಂದ ಅಬುಧಾಬಿ, ಆಗಸ್ಟ್ 20ರಂದು ಮಂಗಳೂರಿನಿಂದ ನೇರವಾಗಿ ದುಬೈಗೆ ವಿಮಾನಯಾನ ಸೇವೆಯನ್ನು ನೀಡಲಿದೆ. ಇನ್ನು ರ್ಯಾಪಿಡ್ ಆರ್ಟಿಪಿಸಿಆರ್ ಸೌಲಭ್ಯವನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಅಪೋಲೋ ಡಯಾಗ್ನೋಸ್ಟಿಕ್ನ ಸಹಯೋಗದೊಂದಿಗೆ ಪ್ರಾರಂಭಿಸಿದ್ದು, ಇತ್ತೀಚಿನ ಯುಎಇ ಸರ್ಕಾರದ ಆರೋಗ್ಯ ಅಗತ್ಯತೆಗಳ ಪ್ರಕಾರ ಪ್ರತಿ ಪ್ರಯಾಣಿಕರು ವಿಮಾನ ಹತ್ತೋದಕ್ಕೆ 6 ಗಂಟೆಗಳ ಮೊದಲು ವಿಮಾನ ನಿಲ್ದಾಣದಲ್ಲಿ ನೆಗೆಟಿವ್ ಆರ್ಟಿಪಿಸಿಆರ್ ವರದಿಯನ್ನು ಪಡೆಯಬೇಕು. ಎಲ್ಲಾ ಪ್ರಯಾಣಿಕರನ್ನ ಸಮಯಕ್ಕೆ ಸರಿಯಾಗಿ ಪರೀಕ್ಷಿಸಲು ಪ್ರಯಾಣಿಕರಿಗೆ ವಿಮಾನಕ್ಕೆ 6 ಗಂಟೆಗಳ ಮೊದಲು ಪ್ರಯಾಣಿಸಲು ಸೂಚನೆ ನೀಡಲಾಗಿದೆ.